ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೇನು ಅಂದರೆ ಹಾಗೆ ಈವ್ನಿಂಗ್ ಕುತ್ಕೊಂಡಿದ್ದೆ, ಒಂದು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮಳೆ ಬರ್ತಿದೆ, ಚಿಟ ಚಿಟ ಅಂತ ಮಳೆ ಆಗ್ತಾಯಿದೆ. ಚೆನ್ನಾಗಿ ಅನಿಸುತ್ತೆ, ಒಂಥರ ಕೂಲ್ ವೆದರು, ತುಂಬ ಚೆನ್ನಾಗಿದೆ. ಏನು ಅಂತಂದರೆ ಮಧ್ಯಾಹ್ನ ನಾನು ಚೋಲೆ ಮಸಾಲ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಯೂಶ್ವಲಿ ಭಟೂರ ಮಾಡಿದ್ರೇ ಮಾಡೋದು ಚೋಲೆ ಮಸಾಲ. ಏನಂದರೆ ಶುಚಿ ಕೇಳ್ತಾ ಇದ್ಲು, ಚೋಲೆ ಮಸಾಲ ಬೇಕು ಅಂತ. ಅದಕ್ಕೆ ಮಾಡಿದೆ. ಚಪಾತಿ ಜೊತೆನೂ ತುಂಬ ಚೆನ್ನಾಗಾಗುತ್ತೆ. ಚಪಾತಿ, ರೋಟಿ, ನಾನ್ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗೇ ಆಗುತ್ತೆ. ನಾನು ಭಟೂರ ಮಾಡಿದಾಗ ಭಟೂರನೂ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ. ಈಗ ಚೋಲೆ ಮಸಾಲ ಏನಿದೆ, ಚೋಲೆ ಮಸಾಲೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ ಎಸ್, ಕಣ್ಸುತ್ತ ಡಾರ್ಕ್ ಸರ್ಕಲ್ ಆಗಿರುತ್ತೆ ತುಂಬ ಜನಕ್ಕೆ. ಅವ್ರಿಗೇನು ಅಂದರೆ ಈ ಬಾದಾಮ್ ಆಯಿಲ್, ಪ್ಯೂರ್ ಬಾದಾಮ್ ಆಯಿಲು, ಆಲ್ಮಂಡ್ ಆಯಿಲ್, ಆಲ್ಮಂಡ್ ಎಲ್ಲ ಒಂದೇ. ಆಲ್ಮಂಡ್ ಆಯಿಲ್ ಏನಿದೆ ಪ್ಯೂರ್, ಇದು ಇಷ್ಟೇ ಚಿಕ್ಕದು ಬರುತ್ತೆ. ಪ್ಯೂರು ಅಂದರೆ ಏನೂ ಮಿಕ್ಸ್ ಆಗಿರಬಾರ್ದು. ಪ್ಯೂರ್ ಆಲ್ಮಂಡ್ ಆಯಿಲ್ ಏನಿದೆ ಅದನ್ನು ನೈಟ್ ಮಲಗಬೇಕಾದ್ರೆ ಒನ್ ಡ್ರಾಪ್ ತೊಗೊಂಡು ಕಣ್ಣು ಸುತ್ತ ಬ್ಲ್ಯಾಕ್ ಸರ್ಕಲ್ ಎಲ್ಲಿರುತ್ತೆ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಅನ್ನೋದು ದಿನ ಕಮ್ಮಿ ಆಗ್ತಾ ಬರುತ್ತೆ. ಇದೊಂದು. ಆಮೇಲೆ ಇನ್ನೊಂದೇನು ಅಂತಂದರೆ, ನಾವು ನೈಲ್ಸ್ಗೆ ನೈಲ್ ಪಾಲಿಷ್ ಅಪ್ಲೈ ಮಾಡ್ತೀವಲ್ವ, ಅದು ಬೇಗ ಡ್ರೈ ಆಗಬೇಕು ಅಂದರೆ ಕೋಲ್ಡ್ ವಾಟರ್ ಏನಿರುತ್ತೆ, ಕೋಲ್ಡ್ ವಾಟರಲ್ಲಿ ಇಡೋದ್ರಿಂದ ಬೇಗ ಡ್ರೈ ಆಗುತ್ತೆ ಅಂತ. ಆಮೇಲೆ ಏನಿದೆ, ನಾನು ನೈಲ್ ಪಾಲಿಷ್ನ ಅಪ್ಲೈ ಮಾಡುವಾಗ ಆ ಕಡೆ ಈ ಕಡೆ ಸೈಡಲ್ಲಿ ಹರಡ್ಕೊಬಿಡುತ್ತೆ, ಸ್ಪ್ರೆಡ್ ಆಗುತ್ತೆ ಅಲ್ವಾ. ಸ್ಪ್ರೆಡ್ ಆಗಬಾರ್ದು ಅಂತಂದರೆ ವ್ಯಾಸ್ಲಿನ್ ಬರುತ್ತಲ್ಲ, ವ್ಯಾಸ್ಲಿನ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೈಲ್ ಪಾಲಿಷ್ನ ಅಪ್ಲೈ ಮಾಡೋದ್ರಿಂದ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗೋದಿಲ್ಲ ಅಂತ. ಯೂಶ್ವಲಾಗಿ ನಾನು ನೈಲ್ ಪಾಲಿಶೆಲ್ಲ ಜಾಸ್ತಿ ಹಾಕೋದಿಲ್ಲ, ಯೂಸ್ ಮಾಡೋದಿಲ್ಲ. ಯಾಕೆಂದರೆ ಮಗು ಇದೆ, ಅವಳಿಗೆ ಊಟ ಎಲ್ಲ ಮಾಡಿಸ್ಬೇಕಾದ್ರೆ ಸುಮ್ಮನೆ ಬೇಡ ಕಿರಿಕಿರಿ ಅಂತ ಅಂದ್ಬಿಟ್ಟು ನನಗೆ ಟೈಮು ಸಿಗೋದಿಲ್ಲ ಹೇಳಬೇಕು ಅಂದರೆ. ಅದಕ್ಕೆ ಯಾರಾದರೂ ಅಪ್ಲೈ ಮಾಡೋರಿದ್ದರೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ. ನನಗಿದು ಯಾರೋ ಫ್ರೆಂಡಿಂದ ಗೊತ್ತಾಗಿದ್ದು, ಸೊ ನಿಮ್ಮ ಜೊತೆನೇ ಶೇರ್ ಮಾಡೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಆಮೇಲೇನಿದೆ, ಸದ್ಯಕ್ಕೆ ನನಗೆ ಈ 3 ಟಿಪ್ಸ್ ಗೊತ್ತಾಗ್ತಿರೋದು, ನೆನಪಾಗ್ತಿರೋದು. ನನಗೆ ಏನಾದರೂ ನೆನಪಾಯಿತು ಅಂತಾಗೆಲ್ಲನೂ ಆಗಾಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈಗೇನಿದೆ, ಹೋಗಿ ಚೋಲೆ ಮಸಾಲ ನೋಡ್ಕೊಂಬಂದುಬಿಡಿ, ರೆಸಿಪಿನ ಶೇರ್ ಮಾಡ್ತೀನಿ, ನೋಡ್ಕೊಂಬಂದು. ಕಾಬೂಲ್ ಕಳ್ಳೆ ಏನಿದೆ ಅದು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಇದೀಗ ವಿಶಿಲ್ ಹಾಕಿಸ್ಕೊಳ್ಳೋಣ, 1-2-3 ವಿಶಿಲು. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಎಣ್ಣೆ ಇಟ್ಕೊಂಡು ಚಕ್ಕೆ, ಲವಂಗ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾದಿತ್ತು, ಅದಕ್ಕೆ ಬೇಗ ಹಾಕ್ಕೊಂಬಿಟ್ಟೆ ನಾನು. ಆಮೇಲೆ ಏನಿದೆ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ, ಜಿಂಜರ್ ಗಾರ್ಲಿಕ್ ಪೇಸ್ಟು. ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಏನಿದೆ ಅದು ತುಂಬ ಜ್ಯೂಸಿ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಏನಿದೆ, ಚೆನ್ನಾಗಿ ಫ್ರೈ ಆದಮೇಲೆ 2 ಆನಿಯನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಆನಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ 1-2 ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದ್ದೆ. ಈಗ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ, ಆಮೇಲೆ ಏನಿದೆ ಚೋಲೆ ಮಸಾಲ, ಈ 3 ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಈ ಟೈಮಲ್ಲೇ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ತಾ ಇಲ್ಲ, ಇಲ್ಲಿ ಮಗು ತಿನ್ನೋ ಕಾರಣ ಖಾರ ಅಂತ ತಿನ್ನಲ್ಲ ಅಂತ ನಾನು ಹಾಕ್ಕೊಳ್ತಾ ಇಲ್ಲ. ನೀವು ಇವಾಗಲೇ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಈಗೇನಿದೆ, ಜಾರ್ ತೊಳೆದಿರೋಂಥ ನೀರು ಸ್ವಲ್ಪ ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಕಡಲೆಯಲ್ಲಿ ನೀರು ಇರುತ್ತಲ್ಲ ಅದು ನೀರು ಬಿಸಾಗಬೇಡಿ, ಇದಕ್ಕೆ ಆ್ಯಡ್ ಮಾಡಿ. ಈಗೇನಿದೆ, ಸಾಲ್ಟ್ ಹಾಕ್ಕೊಳ್ಳೋಣ, ಟರ್ಮರಿಕ್, ಆಮೇಲೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಕಡಲೆ ರೆಡಿಯಾಗಿದೆ, ಬೆಂದಿದೆ ಚೆನ್ನಾಗಿ. ಈಗ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಕಡಲೆನ. ನೋಡಿ, ಈಗ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಇಲ್ಲ ಮೊಸರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅದು, ಇಲ್ಲ ಅಂದರೆ ಹಾಲಿನ ಕೆನೆ ಬರುತ್ತಲ್ಲ ಅದು ಹಾಕ್ಕೊಳ್ಳಿ. 3ರಲ್ಲಿ ಯಾವುದಾದ್ರೂ ಒಂದು ಆಪ್ಷನಲ್ಲ, ನಿಮ್ಮ ಇಷ್ಟ. ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾನು ಅಚ್ಚದ ಖಾರದ ಪುಡಿ ಈಗ ಆ್ಯಡ್ ಮಾಡಿದ್ದು ನೋಡಿರಬೇಕು ನೀವು. ಎಸ್, ನೋಡಿದ್ರಲ್ಲ, ಫೈನಲಿ ರೆಡಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಗಾರ್ನಿಷ್ಗೆ.
ಇಷ್ಟು ರೆಡಿ ಆಯಿತು. ಹಬ್ಬಿ ಇಲ್ಲ, ನಾನೇ ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಚಪಾತಿ ಜೊತೆ ಯಮ್ಮಿಯಾಗಿತ್ತು. ಶುಚಿನ ಕೇಳೋಣ ಹೇಗಿತ್ತು ಅಂತ, ಅವಳು ಏನು ಹೇಳ್ತಾಳೆ ನೋಡೋಣ. ಇಷ್ಟು ರಿಸಲ್ಟ್ ನೋಡಿದ್ರಲ್ಲ, ಹೋಗಿ ನೋಡ್ಕೊಬಂದ್ರ ರೆಸಿಪಿನ. ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಅಂದ್ಬಿಟ್ಟು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ನಾನು ಇವತ್ತಿಂದು ವ್ಲಾಗ್ ಏನಿದೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಹೋಗಿ ಬರೋದಾ? ಬಾಯ್.